ದಿವಸಗಳಲ್ಲಿ IPL ಮಾತಾಡಿ ಯಾವ ರೀತಿ ಆಫೀಸ್ ಕರಿಯ ಪೂಜಾರಿಗಳ ಎಮ್ಮತ್ತು ಮನವಿಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಕ್ಷೇತ್ರಗಳ ಒಂಜನ್ನ ಮಠದಲ್ಲ ಓಲಿನ ಮಠದಲ್ಲಿ ಎಮ್ಮತ್ತು ಮನವಿಟ್ಟು ನಮ್ಮ ಎಲ್ಲ ಬೆಂಗಳೂರು ಜನತೆಗೆ ರಾಜಕರತ್ತ ಅಮ್ಮ ಕಬ್ಬಣ ಕಂಬಳಕ್ಕೆ ವಿರೋಧವಿಲ್ಲದೆ ಅಪ್ಪರ್ ಹೌಸ್ ಲೋವರ್ ಹೌಸ್ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರಿ ವರ್ಗ ಕೂಡ ಸಹಕಾರ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ನಮ್ಮ ಪರವಾಗಿ ಆ ಆದೇಶ ಬಂದಿದೆ ಅಂತ ಹೇಳಿದ್ರೆ ಅದು ಒಂದೇ ಒಂದು ಕ್ರೀಡೆ ಕಂಬಳ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಲಕ್ಷಾದಿ ಜನರು ಈ ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಹೊರಟಾಗ ಒಂದು 10 ಜನರ ಮನಸ್ಸಿನಲ್ಲಿತ್ತು ಈ ಕಂಬಳ ನಡೀತದ ಇಲ್ವೋ ಅನ್ನೋ ವೇದನೆಗಳಿತ್ತು. ನಮಗೂ ಕೂಡ ಬೇರೆ ಬೇರೆ ರೀತಿಯಿಂದ ಒತ್ತಡಗಳು ಬಂದರೂ ಕೂಡ ಇವತ್ತು ದೇವರ ಅನುಗ್ರಹದಿಂದ ಇಲ್ಲಿ ಕಂಬಳ ಮಾಡುವಂತಹ ವ್ಯವಸ್ಥೆಗಳು ಆಗಿದೆ. ಕಾಣಲಿಲ್ಲ ಬಾಣ ಬಿಡ್ಬೇಕು ನಂಗೆ ಒಂದು ಸ್ವಲ್ಪ ಬಿಡು. ನೀರು ಇವತ್ತು ಐದು ನಿಮಿಷ ಹೆಂಗಲ್ಲ ಗೊತ್ತಾದ అడే ఉంటాలి దురబి దక్లు మహారాజా కట్ అల్లూరు బిజిగుల్ దక్లు రాజా కట్ ಅಣ್ಣ ಪೊಲೀಸ್ ಅಣ್ಣ ಸರಿ ಒಂದು ಸ್ವಲ್ಪ ಸರ್ ಪ್ರಕಾಶರ ಮಾತು ತಗೊಂಡ್ರು ಅಪ್ಪ ಇವರು ಹಲೋ ಅಣ್ಣ ಸ್ವಲ್ಪ ಸೈಡ್ ಆಡ್ತಾರಪ್ಪ Yeah.
ಸಾಧ್ಯ ದಿನೇಶ್ ಭಟ್ಟಾರಡೆ ರಾಜಕರಿತೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಡೆಯಲಿದೆ. ಬನ್ನಿ ನನ್ನ ವಂತ ಪೊರ್ತುಗು ಎಂಕಲವಿನ ಡ್ರಾ ಮಲ್ಪರ ಒಲ್ಲ ಇತ್ತಿದ ಫಿರಾದ ಒಂಜಿ ಡ್ರಾನ ರಘುವೀರ್ ನಾಯಕ್ ಕುಳುವರೆ ಚವಡಿ ಅರೆಗೆ ಬಂದಿದ್ದಾನೆ. ಬಲೆ ಸುರುತ ಸಾಲೆ ಓರ್ನ ಉಡುಪಿ ಕಣ್ಣ ಬಿಟ್ಟಲೇ ವೈದ್ಯ ದಾಯಿದ್ದಾರೆ ಬರ್ತೀರಾ? ಉಡುಪಿ 80 ಬರಬಿಟ್ಟು ಕಲ್ಲಪಾಪು ಶ್ರೀಕರ ಸಂಗೀತ ಕ್ಷೇತ್ರ ಒಂದಿನ ಮೊದಲು ಮಹಾರಾಜ ಕರೆದರು. ಹಗ್ಗ ಹಿರಿಯ ವಿಭಾಗದ ಕೋಣಗಳ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶ ಮಾಡಲಿಕ್ಕೆ ಸ್ಪರ್ಧೆಯಲ್ಲಿದ್ದಾರೆ. ಸುರತ್ಕಲ್ನವರ ರಾಜಕರಣಿ ಮಹಾರಾಜ ಕರಣಿ 80 ಬಡಗು ಬಿಟ್ಟು ಕಲ್ಲಪಾಪು ಶ್ರೀಕರ ಸಂಗೀತ ಕ್ಷೇತ್ರ ಒಂದನೇ ನಮ್ಮ ಕರ್ಕೊಂಡರು. ಅಂಡಾಲ ವಿಭಾಗದ ಮೊದಲ ಗಿರೀಶ್ ಅವರು ಕರಡಿನ ಮಾಡಲಿಕ್ಕೆ ಬರಬೇಕು. ಪ್ರಾಪ್ತಿ ಗಿರೀಶ್ ಅವರ ಪರವಾಗಿ ಕರೆ ನಿರ್ಣಯ ಮಾಡಲಿಕ್ಕೆ ಅಂಡಾಲ ವಿಭಾಗದ ಯಜಮಾನ ಪರವಾಗಿ ಬರಬೇಕು. రెండు పాత్రలు మరి భారీ కొట్టాలి. రెండు పాత్రలు ఒట్టి మరి కదా బలి చెప్పండి. ఒడియా ಅಂಕದ ಕೋಳಿಯನ್ನು ನಿಮಗೆ ನೀಡಿದ್ದೇವೆ. ಒಂದು ವೇಳೆ ಬನ್ನಿ, ಇದು ಎಂದರೆ ನಿಮ್ಮ ಮನೆಗೆ ಬೋರ್ಡರ್ನ ಮುಖಾಂತರ ಆ ಕೋಳಿಯನ್ನು ಕಳಿಸಿಕೊಡ್ತೇವೆ.